ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬ್ರೊಕೋಲಿ ಪಲಾವ್ ಮಾಡ್ತಾಯಿದ್ದೀವಿ. ಬನ್ನಿ ಅದು ಹೇಗೆ ಮಾಡೋದು ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ. ಬ್ರೊಕೋಲಿ ಬನ್ನಿ ಪಲಾವ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ವೆಜ್ ಪಲಾವ್ ಮಸಾಲ ಪೌಡರ್ ತೊಗೊಂಡಿದ್ದೀನಿ, 2 ಪ್ಯಾಕೆಟ್ ಬೇಕು. ಬ್ರೊಕೋಲಿ ತೊಗೊಂಡಿದ್ದೀನಿ, ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ಇದು ಬೀನ್ಸ್ ಮತ್ತು ನವಿಲುಕೋಸು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣಸಿನಕಾಯಿ 3, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ 1, ಶುಂಠಿ, ಅರ್ಧ ಈರುಳ್ಳಿ. ಒಗ್ಗರಣೆಗೆ ಕಸೂರಿ ಮೆಥಿ ತೊಗೊಂಡಿದ್ದೀನಿ, ದ್ರಾಕ್ಷಿ ತೊಗೊಂಡಿದ್ದೀನಿ, ಗೋಡಂಬಿ, 2 ಏಲಕ್ಕಿ, 1 ತುಂಡು ಚಕ್ಕೆ, ಜಾಯಿಪತ್ರೆ, ಸ್ಟಾರ್, ಲವಂಗ, 1 ಪಲಾವ್ ಎಲೆ ತೊಗೊಂಡಿದ್ದೀನಿ. 1 ಗ್ಲಾಸು ನಾನು ಗೀ ರೈಸ್ ತೊಗೊಂಡಿದ್ದೀನಿ. ತುಪ್ಪ ಹಾಕ್ತಾಯಿದ್ದೀನಿ, ಏಲಕ್ಕಿ, ಲವಂಗ, ಸ್ಟಾರ್, ಜಾಪತ್ರೆ, ಚಕ್ಕೆ, ಗೋಡಂಬಿ, ದ್ರಾಕ್ಷಿ, ಪಲಾವ್ ಎಲೆ, ಕಟ್ ಮಾಡಿರೋ ಶುಂಠಿ, ಈರುಳ್ಳಿ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಟೊಮ್ಯಾಟೊ 1 ಟೊಮೆಟೊ ತೊಗೊಂಡಿದ್ದೀನಿ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಮಸಾಲೆ ಪೌಡರ್ನ ಇದಕ್ಕೆ ಆ್ಯಡ್ ಮಾಡೋಣ. ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಫ್ರೈ ಆಗಲಿ. ಇವಾಗ ಕಟ್ ಮಾಡಿರುವ ತರಕಾರಿನ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಬಟಾಣಿ ಕಾಳು ತೊಗೊಂಡಿದ್ದೀನಿ, ಬಟಾಣಿ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ. ತರಕಾರಿ ಬೇಯೋದಕ್ಕೆ 1 ಗ್ಲಾಸ್ ಎಕ್ಸ್ಟ್ರಾ ನಾನು ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ನೋಡಿಬಿಟ್ಟು ಹಾಕೊಳ್ಳಿ. 1 ಪಿಂಚಷ್ಟು ನಾನು ಬಡೆ ಸೊಪ್ಪನ್ನು ಇವಾಗ ಬೇಯಕ್ಕೆ ಇಡಬೇಕಾದ್ರೆ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಾವು ಅಕ್ಕಿನ ಇದಕ್ಕೆ ಆ್ಯಡ್ ಮಾಡೋಣ. ಇದು ಎಣ್ಣೆಯಲ್ಲೇ ಫ್ರೈ ಆಗ್ತಾ ಉಂಟು. ನಾನು ನೀರು ಸ್ವಲ್ಪ ಹಾಕಿದ್ದು, 1 ಗ್ಲಾಸ್ ಅಷ್ಟು ಹಾಕಿದ್ದೀನಿ. ಇವಾಗ ಅಕ್ಕಿ ಹಾಕೋಣ. ಚೆನ್ನಾಗಿ ಅಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಇವಾಗ 1 ಗ್ಲಾಸು ನಾನು ಅಕ್ಕಿ ಹಾಕಿರೋದ್ರಿಂದ ಇದೇ ಗ್ಲಾಸಲ್ಲಿ ನಾನು 2 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಸೂರಿ ಮೆಥಿನ ಕ್ರಷ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಟೇಸ್ಟಿಗೆ ಸ್ವಲ್ಪ 1 ಪಿಂಚಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಕೊನೆಯದಾಗಿ ನಾನು ಬ್ರೊಕೋಲಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬ್ರೊಕೋಲಿ ಹಾಕಿದ ತಕ್ಷಣ ನಾವು ಮುಚ್ಚಿಬಿಡಬೇಕು, ಆಮೇಲೆ 1 ಸಿಟಿ ಹಾಕಬೇಕು. 1 ಸಿಟಿಯಲ್ಲೇ ಇದು ಬೆಂದೋಗುತ್ತೆ, ಜಾಸ್ತಿ ಬೇಯಕ್ಕಿಡಬೇಕು ಬ್ರೊಕೋಲಿನ. ಅದಕ್ಕೆ ಕೊನೆಯಲ್ಲಿ ನಾನು ಆ್ಯಡ್ ಮಾಡಿದ್ದು. ಓಕೆ, ಇವಾಗ ಲಿಡ್ ಮುಚ್ಚಿಬಿಡೋಣ. 1 ಸಿಟಿ ಬಂದ ಮೇಲೆ ಆಫ್ ಮಾಡೋಣ ಅಷ್ಟೇ. ಮುಚ್ತಾ ಇದ್ದೀನಿ. ಬ್ರೊಕೋಲಿ ಪಲಾವ್ ರೆಡಿಯಾಗಿದೆ ನೋಡಿ. ನೀವು ಟ್ರೈ ಮಾಡಿ, ಸಖತ್ತಾಗಿರುತ್ತೆ ನೋಡಿ.
ವಾವ್